ಸ್ವಾರ್ಥಿ ದೇವರುಗಳು ಯೋಚಿಸೋದು ಬರೀ ಅವ್ರ ಬಗ್ಗೆ ಮಾತ್ರ. ಅದಕ್ಕೆ ಇದೇ ನನ್ನ ಶಪಥ. ದೇವರುಗಳೆಲ್ಲರೂ ಸಾಯ್ತಾರೆ. ಮಕ್ಕಳೇ, ಪಾಪ್ಕಾರ್ನ್ ರೆಡಿ ಉಂಟಾ? ನಾನೀಗ ನಿಮ್ಗೊಂದು ಯೋಧನ ಕಥೆ ಹೇಳ್ತೇನೆ, ಆಯ್ತಾ? ಥಾರ್ ಓಡಿನ್ಸನ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಂಬಿ ಸ್ಟುಡಿಯೋಸ್. ಈಗ ನೀವು ನೋಡ್ತಾ ಇದ್ದೀರಾ ಥೋರ್ ಅನ್ನೋ ಒಂದು ಸಿನಿಮಾ, ಹಾಲಿವುಡ್ ಸಿನಿಮಾ, ಕನ್ನಡದಲ್ಲಿ ಡಬ್ ಆಗಿದೆ. ಬನ್ನಿ ಆ ಮೂವಿ ಹೇಗಿದೆ ಅಂತ ಕೇಳೋಣ. ಮೂವಿ ಹೇಗಿದೆ ಸರ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಇವ್ನು ಮಾತಾಡ್ತಾನೆ ನೋಡಿ. ಸಖತ್ತಾಗಿದೆ. ಚೆನ್ನಾಗಿತ್ತು ಸರ್. ಸೂಪರ್ ಆಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆಯಣ್ಣ. ಈ ಸ್ವಾರ್ಥಿ ದೇವರುಗಳು ಯೋಚಿಸೋದು ಬರೀ ಅವ್ರ ಬಗ್ಗೆ ಮಾತ್ರ. ಅದಕ್ಕೆ ಇದೇ ನನ್ನ ಶಪಥ. ದೇವರುಗಳೆಲ್ಲರೂ ಸಾಯ್ತಾರೆ.